ಸ್ವಉದ್ಯೋಗ ಕೈಗೊಳ್ಳುವ ಮೂಲಕ ಮಹಿಳೆಯರು ತಮ್ಮ ಆರ್ಥಿಕ ಸ್ಥಿತಿ ಸುಧಾರಣೆ ಹಾಗೂ ಸಾಮಾಜಿಕ ಮನ್ನಣೆಯೊಂದಿಗೆ ಸ್ವಾವಲಂಬಿ ಜೀವನ ನಡೆಸಲು ಸಾಧ್ಯ ಎಂಬುದನ್ನು ಮಹಿಳೆಯರ ತಂಡವನ್ನು ಸಾಧಿಸಿ ತೋರಿಸಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ವೀರಕಂಬ ಗ್ರಾಮ ಪಂಚಾಯತ್ನ ಮಂಗಲಪದವು ಅಂಗನವಾಡಿ ಕೇಂದ್ರದಲ್ಲಿ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ ಹಾಗೂ ಕೇಲಿಂಜೇಶ್ವರಿ ಸ್ತ್ರೀ ಶಕ್ತಿ ಸಂಘದ ಮಹಿಳೆಯರ ತಂಡ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ನಿರ್ಮಿಸಿದ ಎರೆಹುಳು ಘಟಕದಿಂದ ಗೊಬ್ಬರ ಪಡೆದು ಮಾರಾಟ ಮಾಡಿ ಮೊದಲ ಬಾರಿಗೆ ಆದಾಯ ಪಡೆಯುವ ಮೂಲಕ ಜಿಲ್ಲೆಯಲ್ಲಿ ವಿಶೇಷ ಸಾಧನೆಯನ್ನು ಮಾಡಿದೆ. 6 ತಿಂಗಳಿಂದ ಘಟಕ ಕಾರ್ಯನಿರ್ವಹಿಸುತ್ತಿದ್ದು ಮೊದಲ ಬಾರಿಗೆ 154 ಕೆಜಿ ಗೊಬ್ಬರ ಸಂಗ್ರಹವಾಗಿದೆ. ಈ ಪೈಕಿ 60 ಕೆಜಿ ಗೊಬ್ಬರವನ್ನು ಮಾರಾಟ ಮಾಡಿದೆ. ಇನ್ನುಳಿದ ಗೊಬ್ಬರಕ್ಕೆ ಬೇಡಿಕೆ ಬಂದಿದ್ದು ಸುಮಾರು 19,000 ರೂಪಾಯಿವರೆಗೆ ಆದಾಯ ಬರುವ ನಿರೀಕ್ಷೆ ಇದೆ. ಈ ಮೂಲಕ ಗ್ರಾಮದ ಮಂಗಲಪದವು ಅಂಗನವಾಡಿ ಕೇಂದ್ರಕ್ಕೆ ಆದಾಯ ತರುವಲ್ಲಿ ಯಶಸ್ವಿಯಾಗಿದೆ. ಜಿಲ್ಲೆಯಲ್ಲೇ ಮೊದಲ ಬಾರಿಗೆ ವಿಶೇಷ ಕಾರ್ಯವನ್ನು ಗ್ರಾಮದ ಮಹಿಳೆಯರು ಮಾಡಿದ್ದು ಉತ್ತಮ ಪ್ರತಿಫಲ ಕಾಣುವಂತಾಗಿದೆ ಎಂದು ವೀರಕಂಬ ಗ್ರಾಮ ಪಂಚಾಯತ್ ಅಧ್ಯಕ್ಷ ದಿನೇಶ್ ಸಂತಸ ವ್ಯಕ್ತಪಡಿಸಿದ್ದಾರೆ. ಮಂಗಳಪದವು 3ನೇ ವಾರ್ಡದ ಅಂಗನವಾಡಿಯಲ್ಲಿ ನಾವು ಎರೆಹುಳ ತೊಟ್ಟಿಯನ್ನು ಗ್ರಾಮ ಪಂಚಾಯತಿಯಿಂದ ನಿರ್ಮಿಸಿಕೊಟ್ಟಿದ್ದನ್ನು ನಾವು ಈಗ ಅದನ್ನು ಮಾರಾಟ ಮಾಡಲಿಕ್ಕೆ ಶ್ರೀಶಕ್ತಿಯವರು ಕೇಲಿಂಜೇಶ್ವರಿ ಶಕ್ತಿಯವರು ಅದನ್ನು ತುಂಬಿಸಿ ಅದನ್ನು ಮಾರಾಟ ಮಾಡೋ ಮಟ್ಟಿಗೆ ಬಂದಿದ್ದೇವೆ. ಅದಕ್ಕೆ ನಾವು ಮನೆಯಲ್ಲಿರುವ ತೋಟದಲ್ಲಿರುವ ಕಸಗಳು, ತ್ಯಾಜ್ಯ ವಸ್ತುಗಳು ಮತ್ತು ಅದಕ್ಕೆ ಬೇಕಿರುವ ಮಣ್ಣು ಮತ್ತು ಗೊಬ್ಬರ ಎಲ್ಲ ಹಾಕಿ ಅದನ್ನು ಮಾಡಿದ್ದು. ಒಂದು 3 ತಿಂಗಳಲ್ಲಿ ಅದನ್ನು 6 ತಿಂಗಳ ತನಕ ಹೋಗಿ, ಯಾಕಂದರೆ ಅದರಲ್ಲಿ ಫಸ್ಟ್ ಮಾಹಿತಿ ನಮಗೆ ಇರಲಿಲ್ಲ ಅದರಲ್ಲಿ ಸರಿಯಾಗಿ. ಅದು ಆಮೇಲೆ ಈಗ ಗೊತ್ತಾಗಿದೆ, ನಮಗೆ ಮಾಹಿತಿ ಕೊಡುವಷ್ಟು ನಾವು ಬಂದಿದ್ದೇವೆ. ಅದಕ್ಕೆ ಮೊನ್ನೆ ಅದನ್ನು ಎಲ್ಲ ತೆಗೆದು ಹುಳನ್ನು ತೆಗೆದು ಬೇರೆ ಇನ್ನೊಂದು ತೊಟ್ಟಿಗೆ ನಾವು ಫುಲ್ ಮಾಡಿದ್ದೇವೆ. ಅದಕ್ಕೆ ನಾವು ಟ್ರಾನ್ಸ್ಫರ್ ಮಾಡಿದ್ದೇವೆ, ಅದನ್ನೆಲ್ಲ ಹಾಕಿದ್ದೇವೆ. ಅದರಲ್ಲೂ ಈಗ ಗೊಬ್ಬರ ಆಗ್ತಾ ಉಂಟು. ಅದನ್ನು ಈಗ ಒಂದು ಫಸ್ಟ್ ಇದರಲ್ಲಿ ಒಂದು ಕ್ವಿಂಟಲ್ 24 ಕೆಜಿ ತನಕ ಬಂದಿದೆ ನಮಗೆ ಗೊಬ್ಬರ. ಅದರಲ್ಲಿ ಆದಾಯ ಸ್ವಲ್ಪ ಮಾರಿ ಹೋಗಿದೆ ಅಷ್ಟೇ, ಇನ್ನು ಆದಾಯ ಬರುವ ನಿರೀಕ್ಷೆಯಲ್ಲಿದೆ ನಮಗೆ. ಇದರ ಸಹಯೋಗದೊಂದಿಗೆ ನಾವು ರೈತ ಬಂಧು ಅಭಿಯಾನದಲ್ಲಿ 2022-23 ಸಾಲಿನಲ್ಲಿ ನಾವು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸಾವಯವ ಕೃಷಿ ಪದ್ಧತಿಯನ್ನು ಉತ್ತೇಜನ ಮಾಡುವ ಯೋಜನೆಯಲ್ಲಿ ನಾವು ಎರೆಹುಳ ಗೊಬ್ಬರ ಘಟಕವನ್ನು ನಿರ್ಮಾಣ ಮಾಡಬೇಕು ಅನ್ನೋ ಅಭಿಲಾಷೆಯೊಂದಿಗೆ ನಾವು ಕೆಲವು ಪ್ರಸ್ತುತವಾಗಿ ನಾವು ಕೆಲವು ಶಾಲೆಗಳಲ್ಲಿ ಮತ್ತು ಅಂಗನವಾಡಿ ಕೇಂದ್ರಗಳಲ್ಲಿ ನಾವು ಎರೆಹುಳ ಗೊಬ್ಬರ ಘಟಕವನ್ನು ನಿರ್ಮಾಣ ಮಾಡಿಸಿದೆವು. ಇದರಿಂದ ನಾವು ನಮ್ಮ ಈ ಒಂದು ಮಂಗಲಪದವು ವಾರ್ಡ್ನಲ್ಲಿನ ಅಂಗನವಾಡಿ ಕೇಂದ್ರದಲ್ಲಿ ನಾವು ಒಂದು ಗೊಬ್ಬರ ತೊಟ್ಟಿಯನ್ನು ನಾವು ರಚನೆ ಮಾಡಿದ್ದೇವೆ. ಇದಕ್ಕೆ ನಮ್ಮ ಶ್ರೀಶಕ್ತಿ ಸಂಘದ ಸದಸ್ಯರನ್ನು ಕೂರಿಸಿ ಮಾತಾಡಿದಾಗ ಅವರು ಇದನ್ನು ನಿರ್ವಹಣೆ ಮಾಡುತ್ತೇವೆಂದು ಒಂದು ಕಟಿಬದ್ಧರಾಗಿ ಈ ಒಂದು ಘಟಕವನ್ನು ನಿರ್ವಹಣೆಗೆ ಹೆಗಲ್ಕೊಟ್ಟು ಕೆಲಸ ಮಾಡ್ತಿದ್ದಾರೆ. ಅದರ ಫಲವಾಗಿ ಇವತ್ತು ಈ ಒಂದು ಕೇಲಿಂಜೇಶ್ವರಿ ಶ್ರೀಶಕ್ತಿ ಸಂಘದ ಸಹಯೋಗದೊಂದಿಗೆ ನಾವಿವತ್ತು ಎರೆಹುಳ ಗೊಬ್ಬರವನ್ನು ಅದರ ಉತ್ಪಾದನೆ ಆಗಿದೆ.